ಸುಳ್ಯ ಮತ್ತು ಕಡಬ ತಾಲೂಕಿನಲ್ಲಿ ಯಾರಾದರೂ ಕೋವಿಡ್ ಮೂಲಕ ಸಂಕಷ್ಟ ಎದುರಿಸುತ್ತಿದ್ದರೆ ಶಾಸಕರ ವಾರ್ ರೂಮ್ ಮೂಲಕ ಪರಿಹಾರ ಕಲ್ಪಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಸುಳ್ಯ ಶಾಸಕ ಮತ್ತು ಸಚಿವರಾದ ಎಸ್ ಅಂಗಾರ ತಿಳಿಸಿದ್ದಾರೆ. ಶುಕ್ರವಾರ ಸುಳ್ಯ ಹಾಗೂ ಕಡಬದಲ್ಲಿ ಶಾಸಕರ ವಾರ್ ರೂಮ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾರಾದರೂ ಕೊರೋನಾ ಮೂಲಕ ಸಂಕಷ್ಟ ಎದುರಿಸುತ್ತಿದ್ದರೆ ಅಂತವರು ಶಾಸಕರ ವಾರ್ ರೂಮ್ ಅನ್ನು ಸಂಪರ್ಕಿಸಿದರೆ ಅಂತಹ ಜನರಿಗೆ ಬೇಕಾದ ಆಂಬ್ಯುಲೆನ್ಸ್ ಇರಬಹುದು, ಔಷಧಿ ವಿತರಣಾ ಕೆಲಸ ಇರಬಹುದು. ಇಂತಹ ಕೆಲಸಗಳನ್ನು ವಾರ್ ರೂಮ್ ಮೂಲಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅದಲ್ಲದೆ ಮುಂದಕ್ಕೆ ಕೋವಿಡ್ ಪಾಸಿಟಿವ್ ಬಂದ ವ್ಯಕ್ತಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡುವುದು ಕಂಡು ಬಂದಲ್ಲಿ ಅಂತವರನ್ನು ಕೊರೋನಾ ಕ್ವಾರಂಟೈನ್ ಸೆಂಟರ್ಗಳಿಗೆ ಸ್ಥಳಾಂತರ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸ್ಪಂದಿಸುವಂತ ಕೆಲಸವನ್ನ ಆ ವಾರ್ ರೂಮ್ ಇಂದ ಮಾಡ್ತೇವೆ. ಸಮಸ್ಯೆಗಳು ಏನು? ಇವತ್ತು ಬೇರೆ ಬೇರೆ ಗ್ರಾಮದಲ್ಲಿ ಅನೇಕ ರೀತಿಯ ಕಷ್ಟದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳಿದೆ. ಆ ಕುಟುಂಬಗಳಲ್ಲಿ ಕೆಲವು ವ್ಯಕ್ತಿಗಳಿಗೆ ಅಸೌಖ್ಯದಲ್ಲಿ ಇರ್ತಾರೆ. ಆ ಅಸೌಖ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸುಳ್ಯ ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಔಷಧಿಯನ್ನು ತರಲಿಕ್ಕೆ ಅಸಾಧ್ಯವಾಗುತ್ತದೆ. ಅಂದರೆ ಈಗ ಲಾಕ್ಡೌನ್ ಕೂಡ ಇದೆ. ಅಂಥ ಸಂದರ್ಭದಲ್ಲಿ ಆ ಯಾವ ಕುಟುಂಬಗಳಿದೆ ಅವರಿಗೆ ಯಾವ ಮೆಡಿಸಿನ್ ಬೇಕು ಆ ರೀತಿಯ ಮೆಡಿಸಿನ್ನ ಪಟ್ಟಿಯನ್ನು ಕೊಟ್ಟಾಗ ನಮ್ಮ ವಾರ್ ರೂಮ್ನಿಂದ ಆ ರೀತಿಯ ಮಾಹಿತಿಯನ್ನು ಪಡ್ಕೊಂಡು ಆ ಕುಟುಂಬಗಳಿಗೆ ಅವರ ಏನು ಮೆಡಿಸಿನ್ನ ಚೀಟಿ ಇದೆ ಆ ಚೀಟಿಯ ಆಧಾರದ ಮೇಲೆ ಅವರಿಗೆ ಮೆಡಿಸಿನ್ನ ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ಆ ಒಂದು ವಾರ್ ರೂಮಿಂದ ಮಾಡ್ತಾರೆ. ಎರಡನೇದಾಗಿ ಇವತ್ತು ಪಾಸಿಟಿವ್ ಬಂದಂಥ ಬೇರೆ ಬೇರೆ ರೀತಿಯ ಪ್ರಕರಣಗಳು ಇರ್ಬೋದು. ಆ ರೀತಿಯ ಪ್ರಕರಣಗಳು ಬಂದಂಥ ಸಮಯದಲ್ಲಿ ಇವತ್ತು ಸರ್ಕಾರದಲ್ಲಿ ಒಂದಷ್ಟು ಆ್ಯಂಬುಲೆನ್ಸ್ಗಳಿದೆ. ಆದರೆ ಆ ರೀತಿಯ ಆ್ಯಂಬುಲೆನ್ಸನ್ನು ನಾವು ಕಾದುಕೊಂಡು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ನಾವು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ, ಕಡಬ ತಾಲೂಕಿಗೆ ಸಂಬಂಧಪಟ್ಟಾಗೆ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ನಾನು ಸಂಬಂಧಪಟ್ಟಂಥ ಆಡಳಿತ ಸಮಿತಿಯಲ್ಲಿ ನಾನು ಮಾತಾಡಿಕೊಂಡು ಖಾಸಗಿ ಏನು ಆ್ಯಂಬುಲೆನ್ಸ್ಗಳಿದೆ ಆ ಆ್ಯಂಬುಲೆನ್ಸ್ಗಳನ್ನು ಕೂಡ ನಾವು ಆ ಒಂದು ಸೇವಾ ಭಾರತಿಯ ಅಡಿಯಲ್ಲಿ